ಇಂದು ನಡೆದ ಉಡುಪಿ ಕೆಡಿಪಿ ಸಭೆಯಲ್ಲಿ ಮಾಜಿ ಸಚಿವ ಸುನಿಲ್ ಕುಮಾರ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ನಡುವೆ ಮಾತಿನ ವಾಕ್ಸಮರ ನಡೆದಿದೆ. ಪ್ರತಿಭಟನಾಕಾರರಿಗೆ ನೋಟಿಸ್ ನೀಡಿದ ವಿಚಾರದಲ್ಲಿ ಜಟಾಪಟಿ ನಡೆಯಿತು. ಲಾರಿ ಮುಷ್ಕರ ಮಾಡಿದ್ದ ವೇಳೆ ನೋಟಿಸ್ ನೀಡಿದ್ದ ಪೊಲೀಸ್ ವರಿಷ್ಠಾಧಿಕಾರಿ ಸಮರ್ಥನೆ ಮಾಡಿಕೊಂಡಾಗ ಎಸ್ಪಿ ಅರುಣ್ ವಿರುದ್ಧ ಸುನಿಲ್ ಕುಮಾರ್ ಕೆಂಡಾಮಂಡಲರಾದರು. ಪ್ರತಿಭಟನೆ ಹೇಗೆ ಮಾಡಬೇಕು ಎಂದು ನೀವು ನಿರ್ಧರಿಸುತ್ತೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಎಂದು ನಿಬಂಧನೆಗಳನ್ನು ಹೇಳಿ. ನಾವು ಮನೆಯಲ್ಲಿ ಕೂತು ಭಜನೆ ಮಾಡಬೇಕಾ? ನಮ್ಮ ಜಿಲ್ಲೆಯಲ್ಲಿ ಹೇಗೆ ಪ್ರತಿಭಟನೆ ಮಾಡಬೇಕೆಂದು ನೀವೇ ಹೇಳಿ ಎಂದು ಸುನಿಲ್ ಕುಮಾರ್ ಹೇಳಿದಾಗ ಸುಮ್ಮನಾಗದ ಎಸ್ಪಿ ತಿರುಗೇಟನ್ನ ನೀಡಿ ನಾನು ಕಾನೂನು ಪ್ರಕಾರ ಕಾರ್ಯನಿರ್ವಹಿಸುತ್ತೇನೆ ಎಂದು ಸಮರ್ಥಿಸಿಕೊಂಡರು. ಈ ನಡುವೆ ಇಬ್ಬರ ನಡುವೆಯೂ ಕೆಲ ನಿಮಿಷಗಳ ಕಾಲ ಮಾತಿನ ಜಟಾಪಟಿ ನಡೆಯಿತು. ಕೊನೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾಧಾನವನ್ನ ಮಾಡಿದರು. ಶಾಸಕ ಸುನಿಲ್ ಕುಮಾರ್ ಅವರನ್ನ ಸಚಿವರು ಸಮಾಧಾನ ಪಡಿಸಿದರು. ಅಲ್ಲದೆ ಸಾಕು ಸುಮ್ನಿರಪ್ಪ, ಜಾಸ್ತಿ ಆಯ್ತು ಎಂದು ಎಸ್ಪಿಗೆ ಬುದ್ಧಿವಾದ ಹೇಳಿದರು. ಗಡಿಬಿಡಿ ಮಾಡಬೇಡಿ. ಇಲ್ಲ ಸರ್, ನೀವು ಹೊಸಬರಿದ್ದೀರಿ. ನಾವು ಈ ಜಿಲ್ಲಾಡಳಿತ ಜಿಲ್ಲಾ ಈ ಸಂಕೀರ್ಣ ಕಟ್ಟಬೇಕಾದ್ರೆ ಪ್ರತಿಭಟನೆಗೆ ಅಂತ ಒಂದು ಜಾಗ ಇದ್ದೀವಿ. ಹೊರಗಡೆ ನೋಡ್ಕೊ ಬನ್ನಿ, ಪ್ರತಿಭಟನೆಗೆ ಅಂತ ಒಂದು ಜಾಗ ಇದ್ದೀವಿ. ಯಾವ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲಾ ಸಂಕೀರ್ಣದಲ್ಲಿ ಪ್ರತಿಭಟನೆಗೆ ಅಂತ ಜಾಗ ಇಲ್ಲ. ನಮ್ಮ ಜಿಲ್ಲೆ ಪ್ರತಿಭಟನೆಗೆ ಅಂತ ಜಾಗ ಮಾಡಿದೀವಿ. ದಟ್ ಇಸ್ ಪ್ರಜಾಪ್ರಭುತ್ವ ಅಂತ. ನೀವು ಪ್ರತಿಭಟನೆ ಮಾಡಿದವರಿಗೆ RTO ಇಂದ ನೋಟಿಸ್ ಕೊಡ್ತೀರಿ, ಗಾಡಿಗಳಿಗೆ ನೋಟಿಸ್ ಕೊಡ್ತೀರಿ ಅಂದ್ರೆ ಏನಾಗಾರೆ ಏನ್ ಸಿಸ್ಟಮ್ ಆಗಾರೆ? ಈ ಇದೇನು ತುಗಲಕ್ ಆಡಳಿತಾನೆ ಇದು ಉಡುಪಿ ಜಿಲ್ಲೆನಲ್ಲಿ ಯಾವತ್ತೂ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ತೀರ್ಮಾನ ಮಾಡಿ ಮಿನಿಸ್ಟರ್ ಸಚಿವರೇ ತೀರ್ಮಾನ ಮಾಡಿ. ಸರಿ, ಈಗ ನಾವು ಉತ್ತರ ಕೊಡಬೇಕು. ಕೇಳೋದಲ್ಲ, ನೀವೆಲ್ಲರಿಗೂ ನೋಟಿಸ್ ಕೊಟ್ಬಿಡ್ತಾರೆ ಎದುರ್ಕೊಂಡ್ಬಿಡ್ತಾರ? ಇಲ್ಲ ಸರ್, ಮತ್ತೆ ನಾನು ಉತ್ತರ ಕೊಡಬೇಕಲ್ಲ. ಪ್ರತಿಭಟನೆ ಮಾಡಿದ್ರೆ ನೋಟಿಸ್ ಕೊಡ್ಬೇಕಾ? ನಾನು ಉತ್ತರ ಕೊಡ್ತೀನಿ ಸರ್. ಈಗ ಪ್ರತಿಭಟನೆ ಮಾಡಿದವರೆಲ್ಲ ನೋಟಿಸ್ ಕೊಡ್ತಾ ಹೋಗಿ. ಪ್ರತಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಹೋರಾಟ ಮಾಡ್ಲಿಕ್ಕೆ ಎಂದು ಜಾಗಗಳಿದೆ, ಟ್ರೆಡಿಷನಲ್ ರೂಟ್ಸ್ ಇದೆ. ಅದನ್ನ ಬಿಟ್ಟು ಎಲ್ಲೆಲ್ಲಿ ನಮ್ಗೆ ರೋಡ್ ನಲ್ಲಿ ನಾವು ನೋಟಿಸ್ ಕೊಟ್ಟಿದ ಮೇಲೆ ನಮ್ದು ಜವಾಬ್ದಾರಿ, ನಮಗೂ ಉತ್ತರ ಕೊಡಬೇಕು ಸರ್. ಅವರು ಅಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಯಾರು ಜವಾಬ್ದಾರಿ ಆಗ್ತಾ ಇದ್ರು? ಪದೇ ಪದೇ ಅದನ್ನು ಬಿಡಕ್ ಆಗುದಿಲ್ಲ ಸರ್. ಕಾನೂನು ರೀತಿಯಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೀವಿ. ಉತ್ತರ ಈಗ ಕಾನೂನು ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ರೆ ಅವ್ರು ಉತ್ತರ ಕೊಡಲ್ಲ. ಹಿಂಗೆ ಇದರಲ್ಲಿ ಚರ್ಚೆ ಮಾಡೋದು ಏನಿದೆ? ಅವ್ರು ಹೋಗ್ಲಿ, ಹೈಕೋರ್ಟ್ ಹೋಗ್ಲಿ, ಕ್ವಾಶ್ ಮಾಡ್ಲಿ, ಸೆಷನ್ ಕೋರ್ಟ್ ಹೋಗ್ಲಿ, ಎಲ್ಲ ಆಮೇಲೆ ಬಿಡಿ. ಹೈಕೋರ್ಟಿಗೆ ಹೋಗ್ಬೇಕು, ನೀವೇ ದಾರಿಗಳು ಕೊಡ್ಬೇಕಾಗಿಲ್ಲ. ನೀವು ಜಿಲ್ಲಾ, ನೀವು SP ಅವರು ಮತ್ತು RTO ನೋಟಿಸ್ ಕೊಟ್ಟಿರೋದಕ್ಕೆ ನಮ್ಗೆ ವಿರೋಧ ಅಲ್ಲ. ನಮ್ಮ ಜಿಲ್ಲೆನಲ್ಲಿ ಇದೇ ರೀತಿಯಾದಂತಹ ಆಡಳಿತನ ಅಂತ ಇವತ್ತು ಮಿನಿಸ್ಟರ್ ಕ್ಲಿಯರ್ ಮಾಡಿದ್ರೆ ನಮ್ಮ ಜಿಲ್ಲೆಯ ಜನ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ, ಏನ್ ತೊಂದರೆ ಇಲ್ಲ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಿದ್ರೆ ನೋಟಿಸ್ಗಳು ಬರುತ್ತೆ ಅನ್ನೋದು ಕ್ಲಿಯರ್ ಆಗ್ಬೇಕು ನಮಗೆ. ಹಲವಾರು ಹೋರಾಟಗಳು ಕ್ಲಿಯರ್ ಮಾಡಿ, ಏನ್ ತೊಂದರೆ. ಯಾಕೆಂದ್ರೆ ನಾವು ಈ ಜಿಲ್ಲೆನಲ್ಲಿ 25 ವರ್ಷದಿಂದ ಇದೀವಿ. ಯಾವ ಪ್ರತಿಭಟನೆ ಮಾಡಿದ್ರೆ ನೋಟಿಸ್ ಕೊಟ್ಟಿಲ್ಲ ಯಾರು ಸರ್. ಪ್ರತಿಭಟನೆ ಮಾಡೋರಿಗೆ ಬೇರೆ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಪ್ರತಿಭಟನೆಗೆ ಅಥವಾ ಈ ರೀತಿ, ಯಾಕಂದ್ರೆ ಅವರಿಗೆ ತೊಂದರೆ ಆಗಿತ್ತು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ಈ ರೀತಿ ವೆಹಿಕಲ್ಗಳಿಗೆ ಎಲ್ಲಾದ್ರೂ ಕೊಟ್ಟಿದಾರ, ನೋಟಿಸ್ನ ಕೊಟ್ಟಿದಾರ? ರೋಡ್ ನಲ್ಲಿ ಗಾಡಿ ನಿಲ್ಸಕ್ಕೆ ಅಲೋ ಮಾಡಲ್ಲ ಮೇಡಮ್. ಪ್ರತಿಭಟನೆ ಹೆಂಗೆ ಮಾಡ್ಬೇಕು ಮೇಡಮ್? ಎಲ್ಲರಿಗೂ ಪ್ರತಿಭಟನೆ. ಈಗ ಎಲ್ಲರೂ ನಾವು ರೋಡ್ ಅಡ್ಡಾಡ್ತೀವಿ. ಈಗ ಅವರ ವೆಹಿಕಲ್ಗಳು ನಿಲ್ಸ್ಕೊಂಡೇ ಅವ್ರ ಪ್ರತಿಭಟನೆ ಮಾಡ್ತಾರೆ. ಮನೆ ಎದುರಿಗೆ ನಿಲ್ಸ್ಕೊಂಡು ಪ್ರತಿಭಟನೆ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಇಷ್ಟು ಪ್ರತಿಭಟನೆ ಮಾಡಲಿ ವೈಲೇಷನ್ ಎಲ್ಲ ಆಗಿದ್ಯಾ? ಯಾವ್ದಾದ್ರು ಒಂದು ಸಣ್ಣ ಇನ್ಸಿಡೆಂಟ್ ಆಗಿದ್ಯಾ ಹೇಳಿ? ಸರಿ, ಯಾವ್ದು ಇನ್ಸಿಡೆಂಟ್ ಆಗಿಲ್ಲ, ಏನು ಇನ್ಸಿಡೆಂಟ್ ಆಗಿಲ್ಲ. ಇನ್ಸಿಡೆಂಟ್ ಆಗಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ. ನೀವು ಪ್ರತಿಭಟನೆ ಮಾಡೋರಿಗೂ ನೋಟಿಸ್ ಗಳನ್ನ ಕೊಡ್ತೀರಿ ಅಂತಾದ್ರೆ ನಂದು ವಿರೋಧ ಇಲ್ಲ. ಎಸ್, ನಾವು ಅಗ್ರಿ. ನೀವು ಜಿಲ್ಲಾಡಳಿತ ಕ್ಲಿಯರ್ ಮಾಡ್ಬೇಕು ಇವತ್ತು. ಇನ್ನು ಯಾವುದೇ ರೀತಿಯಾದಂತಹ ನೋಟಿಸ್ಗಳು ಮಾಡಿದ್ರೆ ಅವ್ರ ಮನೆಗೂ ನೋಟಿಸ್ ಅಂಟಿಸ್ತೀವಿ, ವೆಹಿಕಲ್ಗಳಿಗೂ ನೋಟಿಸ್ ಅಂಟಿಸ್ತೀವಿ ಅಂತೇಳಿ ಜಿಲ್ಲಾಡಳಿತ ಕ್ಲಿಯರ್ ಮಾಡಿ. ನಾವು ಈ ಸರ್ಕಾರದಲ್ಲಿ ಹಿಂಗೆ ಪದ್ಧತಿ ಇದೆ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಮತ್ತೆ ಪ್ರತಿಭಟನೆ ಹೆಂಗ್ ಮಾಡಬೇಕು ಅಂತ ನೀವು ಒಂದು ಮಾರ್ಗದರ್ಶನ ಕೊಡಿ. ಈ ಉಡುಪಿ ಜಿಲ್ಲೆಯ ಜನ ಹೆಂಗ್ ಪ್ರತಿಭಟನೆ ಮಾಡಬೇಕು ಅಂತೇಳಿ ನೀವು ನಾಳೆ ಒಂದು ಸುತ್ತೋಲೆ ಕೊಡಿ. ಪ್ರತಿಭಟನೆಗಳನ್ನ ಮನೆಗಳಲ್ಲಿ ಭಜನೆ ಮಾಡಿ, ಮನೆಗಳಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿ, ವಾಹನಗಳಲ್ಲಿ ನಿಲ್ಲಿಸಬೇಡಿ ಅಂತ ಕ್ಲಿಯರ್ ಮಾಡಿ. ಅವ್ರು ರಿಕ್ವೆಸ್ಟ್ ಮಾಡಲಿ ಸರ್. ಆ ರಿಕ್ವೆಸ್ಟ್ ಮೇಲೆ ನಾವು ಕನ್ಸಿಡರ್. ಯಾರು ರಿಕ್ವೆಸ್ಟ್ ಮಾಡೋ ಪ್ರಶ್ನೆ ಇಲ್ಲ. ಪ್ರೊಸೀಡಿಂಗ್ಸ್ ಸೇರ್ಸಕ್ಕೆ ಬರಲ್ಲ. ನೀವೇ ಹೇಳಕ್ಕೆ ಬರಲ್ಲ. ನೀವೇ ಹೇಳಕ್ಕೆ ಅದನ್ನ ತಗೊಂಡು ನೋಡಿ. ಈ ಮೀಟಿಂಗ್ ಪ್ರೊಸೀಡಿಂಗ್ಸ್ ಆಗುತ್ತೆ.